ಆರ್ಯರು ಮತ್ತು ದ್ರಾವಿಡರು ಎನ್ನುವ ಪರಿಕಲ್ಪನೆಯೇ ಇಲ್ಲ. ಇದು ಬ್ರಿಟಿಷರ ಸೃಷ್ಟಿ. ಹಿಂದೂ ಸಂಸ್ಕೃತಿ ಜಗತ್ತಿನ ಏಕೈಕ ಜೀವಂತ ಪುರಾತನ ನಾಗರಿಕತೆ ಎಂದು ಕೇಂದ್ರದ ಮಾಜಿ ಸಚಿವ ಹಾಗೂ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಸುಬ್ರಮಣಿಯನ್ ಸ್ವಾಮಿ ಹೇಳಿದರು. ಪರ್ಯಾಯ ಶ್ರೀ ಅದಮಾರು ಮಠದ ವಿಶ್ವಾರ್ಪಣಂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇವರು ಬುಧವಾರ ಬಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿ ಗ್ರೇಟ್ ಏನ್ಷಿಯಂಟ್ ಹಿಂದೂ ಸಿವಿಲೈಸೇಷನ್, ದಿ ಓನ್ಲಿ ಏನ್ಷಿಯಂಟ್ ಸಿವಿಲೈಸೇಷನ್ ಸ್ಟಿಲ್ ಎಕ್ಸಿಸ್ಟಿಂಗ್ ಎಂಬ ವಿಷಯ ಮೇಲೆ ಉಪನ್ಯಾಸ ನೀಡಿದರು. ವ್ಯತ್ಯಾಸ ಇರಬಹುದು, ಅದನ್ನು ಹೊರತುಪಡಿಸಿ ಭಾರತೀಯರೆಲ್ಲರೂ ಒಂದೇ, ಅದೇ ನಮ್ಮ ಶ್ರೇಷ್ಠತೆ. ಮಹಿಳೆಯರಿಗೆ ಹಿಂದೂ ಧರ್ಮ ನೀಡಿದಷ್ಟು ಗೌರವ ಬೇರೆ ಯಾವುದೇ ಧರ್ಮವೂ ನೀಡಿಲ್ಲ. ಹಿಂದೂಗಳ ಪುನರುತ್ಥಾನಕ್ಕಾಗಿ ಮಹಿಳಾ ಶಕ್ತಿ ಅತಿ ಅವಶ್ಯಕ ಎಂದರು. ಅದಮಾರು ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು, ಎಡನೀರು ಶ್ರೀ ಸಚ್ಚಿದಾನಂದ ಭಾರತೀ ತೀರ್ಥರು ಆಶೀರ್ವಚನ ನೀಡಿದರು. ನಿವೃತ್ತ ಅಪರ ಜಿಲ್ಲಾಧಿಕಾರಿ ಎಸ್.ಎ. ಪ್ರಭಾಕರ ಶರ್ಮಾ, ವಿರಾಟ್ ಹಿಂದೂ ಸಂಗಮ್ನ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು. मैंने कहा कि हमारे संस्कृति में पुराना विष्णु पुराना अनेक पुराना हैं, जिसमें जो नक्षत्र और जो ग्रह हैं उनकी एग्जैक्ट पोजीशंस की रिकॉर्ड की गई है. रामचंद्र जी के बारे में मुझे पूछा गया तो मैंने कहा ये तो 7,000 साल से पहले है. माने 7,000 साल से माने महाभारत के पहले. तो उन्होंने जब पूछते हैं इसका क्या सबूत है, क्या प्रमाण है, मैं कहता हूँ पहले हम गए थे राम सेतु की जांच करने के लिए. राम सेतु को आप जानते हैं, रामायण में रामा आए थे और देखा कि समुद्र सामने है, और सीता को मिलने के लिए सीता को वापस लाने के लिए जो मेहनत करते वहाँ तक पहुँचे.